ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಾಳೆ ಎಲೆ ಕೊಟ್ಟಿಗೆ ಮಾಡ್ತಿದ್ದೀನಿ. ಅಕ್ಕಿ ಅಂತ ತಗೊಂಡಿದ್ದೀನಿ. 2 kg ಇದೆ ಇದರಲ್ಲಿ. 1 kg ಬೆಳ್ತಿಗೆ, 1 kg ಬಾಯ್ಲ್ ರೈಸ್ ಇದೆ. ನೆನೆ ಇಟ್ಟು ತಂದಿದ್ದೀನಿ. ರಾತ್ರಿ ನೆನೆ ಇಟ್ಟಿದ್ದೀನಿ ಚೆನ್ನಾಗಿ ತೊಳೆದು. ಈಗ ನೀರು ತೆಗೆದು ತಂದಿದ್ದೀನಿ. ಇದರಲ್ಲಿ ಉದ್ದಿನ ಬೇಳೆ ಇದೆ 1/4 kg. ಇದನ್ನು ಒಟ್ಟಿಗೆ ಹಾಕಿ ರುಬ್ಬೇಕೀಗ. 1 ಗ್ಲಾಸ್ ಸೇಂದಿ ತಗೊಂಡಿದ್ದೀನಿ. ಇದು ಸ್ಮೂತ್ ಬರಲಿಕ್ಕೆ. ಈಸ್ಟ್ ಹಾಕೋದಿಲ್ಲ ನಾನು. ಉಪ್ಪು ಹಾಕಿ ರುಬ್ಬಿ ತರ್ತಿದ್ದೀನಿ. ಈಗ ಅಕ್ಕಿಯನ್ನು ರುಬ್ಬಿ ತಂದಿದ್ದೀನಿ. ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಇದನ್ನು, ಇಡ್ಲಿ ಪಾತ್ರೆಯಲ್ಲಿ. ಇಲ್ಲದೆ ಉಕ್ಕಿ ಹೊರಗೆ ಬರುತ್ತೆ. ಅದು 2 kg ಇದೆಲ್ಲ. ಹಾಗೆ ತರಿಯಾಗಿ ರುಬ್ಬೇಕು ಇದನ್ನು. ನುಣ್ಣಗೆ ರುಬ್ಬಾರ್ದು, ತರಿಯಾಗಿ. ಈ ಸೇಂದಿಯನ್ನು ಹಾಕ್ತಿದ್ದೀನಿ. 1 ಗ್ಲಾಸ್ ಇದೆ ಇದರಲ್ಲಿ. ಇದು ಸ್ಮೂತ್ ಬರಲಿಕ್ಕೆ. ಇಲ್ಲದೆ ಈಸ್ಟ್ ಹಾಕಬೇಕು. ಈಸ್ಟ್ ಹಾಕದೆ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡುವ. ಹೀಗೆ ರುಬ್ಬುವಾಗಲೇ ಉಪ್ಪು ಹಾಕಿದ್ದೀನಿ ನಾನು. ಸೇಂದಿಗೆ ಇಲ್ಲಿ ಸಿಗ್ತಾ ಇಲ್ಲ. ನಮ್ಮ ಮನೆಗೆ ನಮಗೆ ಸಿಕ್ಕಿದೆ ಇಲ್ಲಿ. ಅರ್ಧ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇನ್ನೂ ಅರ್ಧ ಹಾಕ್ತೀನಿ. ಎಲ್ಲ 1 ಗ್ಲಾಸ್ ಹಾಕಿದ್ದೀನಿ 2 kg ಅಕ್ಕಿಗೆ. ಬಾಯ್ಲ್ಡ್ ರೈಸ್ ರೇಷನ್ ಸಿಗ್ತಲ್ಲ, ಅದನ್ನು ಹಾಕಿದ್ದೀನಿ. ಬೆಳ್ತಿಗೆ ಅಕ್ಕಿ, ದೋಸೆ ಹಾಕಿ, ಅದು ನೀರು ದೋಸೆ, ಅದನ್ನು ಹಾಕಿದ್ದು ನಾನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆಯ್ತಿದ್ದು. ಇಷ್ಟು ತಪ್ಪ ಇರಬೇಕಿದು, ತೆಲುವು ಮಾಡಬಾರ್ದು. ಇದು ಬಟ್ಟೆಯಲ್ಲಿ ಒಂದು ಕಟ್ಟಿಡಬೇಕು. 4 ಗಂಟೆವರೆಗೆ ಇಡಬೇಕು. ಸೇಂದಿ ಹಾಕಿದ್ದೀನಲ್ಲ, ಹಾಗೆ ಬೇಗ ಉಬ್ಬಿ ಬರುತ್ತೆ. ತುಳಿನಲ್ಲಿ ಕಲಿ ಅಂತಾರೆ ಅದಕ್ಕೆ. ಈಗ ಸೇಂದಿ ಎಲ್ಲ ಮಾರಲಿಕ್ಕಿಲ್ಲಲ್ಲ, ಸಿಗುದಿಲ್ಲ. ನಮ್ಮ ಹಳ್ಳಿಗಡೆ ಮಾತ್ರ ಸಿಗುದಿದ್ದು, ಫ್ರೆಶ್ ಆಗಿ ಸಿಗುತ್ತೆ. ಈಗ ಅದನ್ನು ಮುಚ್ಚಿ ಇಡ್ತಾ ಇದ್ದೀನಿ. 4 ಗಂಟೆ ಇಡಬೇಕು. 3 ಗಂಟೆ ಆಯ್ತು, ತೆಗಿತೀನಿ. 4 ಗಂಟೆ ಅಂತ ಇಡಿದ್ದೀನಿ. 3 ಗಂಟೆ ಇಟ್ಟು ಬಂದಿದೆ. ಚೆನ್ನಾಗಿ ಉಬ್ಬಿ ಬಂದಿದೆ ಇಟ್ಟು. ಬಾಳೆ ಎಲೆಯನ್ನು ಬಾಡಿಸಿ ತಂದಿದ್ದೀನಿ. ಬೆಂಕಿ ಇಟ್ಟು ಬಾಡಿಸಿ ಚೆನ್ನಾಗಿ ಉಜ್ಜಿ ತಂದಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಈಗ ಇದನ್ನು ಕಟ್ತಿದ್ದೀನಿ. ಈ ಎಲೆಯನ್ನು ಈಗ ಕಟ್ತಿದ್ದೀನಿ ಕೊಟ್ಟಿಗೆ ಮಾಡಲಿಕ್ಕೆ. ಹೀಗೆ ಮಾಡಿ ಕಟ್ಟಿದ್ದಾಯ್ತು. ಇದನ್ನು ಹೀಗೆ ಮಾಡಿ ಗಟ್ಟಿ ಕಟ್ಟಬೇಕು. ಇಲ್ಲಿಗೆ ಗಟ್ಟಿ ಕಟ್ಟಬೇಕು, ಇಲ್ಲದ್ರೆ ಇಟ್ಟು ಹೋಗುತ್ತೆ ಕೆಳಗೆ. ಕೊಟ್ಟಿಗೆ ಎಲ್ಲ ರೆಡಿ ಆಯ್ತು. ಇದು ಇದಕ್ಕೆ ಇಟ್ಟು ಹಾಕ್ಬೇಕು. ಈಗ ಹಾಕ್ತೀನಿ. ಈಗ ಮತ್ತೆ ಹಾಕ್ತೀನಿ. ಇನ್ನೂ 2 ಕಟ್ಟಿಗೆ ಇದೆ. ಎಲ್ಲ ಕಟ್ಟಿ ಆಯ್ತು. ಈಗ ಇದಕ್ಕೆ ಇಟ್ಟು ಹಾಕ್ತಿದ್ದೀನಿ. ಈ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನು ಇದೆಲ್ಲಕ್ಕೆ ಹಾಕ್ತಿದ್ದೀನಿ. ಫುಲ್ ಹಾಕೋದು ಬೇಡ, ಅರ್ಧ ಮುಕ್ಕಾಲು ಹಾಕಿದ್ರೆ ಸಾಕು ಇದರಲ್ಲಿ. ಮತ್ತು ಬೇಯುವಾಗ ಅದು ಫುಲ್ ಆಗುತ್ತೆ. ಮುಕ್ಕಾಲು ಹಾಕಿದ್ದೀನಿ ಇದರೊಳಗೆ. ಇದನಿಗೆ ಕಟ್ಟಬೇಕು. ಗಟ್ಟಿ ಕಟ್ಟಬೇಕು, ಸ್ವಲ್ಪ ಮೇಲೆ ಕಟ್ಟಬೇಕು. ಇದು ಮಂಗಳೂರಲ್ಲಿ ಮಾಡುವ ಕೊಟ್ಟಿಗೆ. ಮಂಗಳೂರಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು. ಈಗ ಕಟ್ಟಿಡ್ಬೇಕು. ಇದನ್ನು ಕಟ್ಟಿಟ್ಟ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಈಗ ಇದರೊಳಗೆ ಈಗ ಇಡ್ತಿದ್ದೀನಿ. ಇನ್ನೊಂದು ಕಟ್ಟಿಟ್ಟ ಎಲೆಯನ್ನು ತಗೊಂಡಿದ್ದೀನಿ. ಹಿಟ್ಟನ್ನು ಹಾಕ್ತಿದ್ದೀನಿ. ಈಗ ಫುಲ್ ಆಗ್ತಾ ಇಲ್ಲ.
ಅದು ಬೇಯುವಾಗ ಫುಲ್ ಆಗುತ್ತೆ. ನೀವು ಕಟ್ಟಬೇಕು ಹೀಗೆ. ಇನ್ನೆಲ್ಲ ಆದ ಮೇಲೆ ತೋರಿಸ್ತಾ ಇದ್ದೀನಿ. ಎಲ್ಲ ಕೊಟ್ಟಿ ಕಟ್ಟಿ ಇಟ್ಟಿದ್ದೀನಿ. ಈಗ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಈಗ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ತೆಗಿತಾ ಇದ್ದೀನಿ. ಕುದಿ ಬಂದಿದೆ ನೀರು. ಈಗ ಒಂದು ಎಲೆಯನ್ನು ಇಡ್ತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಸ್ವಲ್ಪ ಕಟ್ ಮಾಡಬೇಕು ಎಲೆಯನ್ನು. ಒಂದೊಂದೇ ಕೊಟ್ಟಿಗೆ ಇಡ್ತಾ ಇದ್ದೀನಿ. ದೊಡ್ಡ ಇಡ್ಲಿ ಪಾತ್ರ ಅಂತ ತಗೊಂಡಿದ್ದೀನಿ. ಎಲ್ಲ ಕೊಟ್ಟಿಗೆಯನ್ನು ಇಟ್ಟಿದ್ದೀನಿ. ಈಗ ಇದಕ್ಕೆ ಮುಚ್ಚಿ ಇಡ್ತಾ ಇದ್ದೀನಿ. ಇದು 1 ಗಂಟೆ ಬೇಯಬೇಕು. ಇಲ್ಲ ಸ್ವಲ್ಪ ದೊಡ್ಡದಿದೆ. ಬೆಂದ ಮೇಲೆ ತೋರಿಸ್ತಾ ಇದ್ದೀನಿ. ಇನ್ನು 1 ಗಂಟೆ ಆಯಿತು, ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ತೆಗಿತಾ ಇದ್ದೀನಿ. ಬಿಸಿ ಇದೆ, ತೆಗಿತಾ ಇದ್ದೀನಿ ಈಗ ಮೆಲ್ಲ. ಒಂದು ಕೊಟ್ಟಿಗೆಯನ್ನು ತೆಗೆದಿದ್ದೀನಿ. ಈಗ ಅದು ಬಿಸಿ ಇದೆ, ಅದಕ್ಕೆ ಒಂದೇ ತಂದಿದ್ದೀನಿ. ಕಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಇದು ಮಂಗಳೂರು ಕಡೆ ಜಾಸ್ತಿ ಮಾಡೋದು ಇದನ್ನು. ಚೆನ್ನಾಗಿ ಬೆಂದೆ, ಸ್ಮೂತ್ ಆಗಿದೆ. ಬಿಸಿಯಾಗಿದೆ ತುಂಬ. ಬಾಳೆಲೆ ಕೊಟ್ಟಿಗೆ ರೆಡಿ ಆಗಿದೆ. ಚೆನ್ನಾಗಿದೆ ಇದು. ಚಿಕನ್ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ಇದು. ಸ್ಮೂತ್ ಕೂಡ ಆಗಿದೆ. ಬಿಸಿ ಬಿಸಿ ಆಗಿದೆ, ಹಾಗೆ ಅಂಟುತ್ತೆ ಸ್ವಲ್ಪ. ಬಿಸಿ ಬಿಸಿಯಾಗಿ ಸ್ವಲ್ಪ ತಣ್ಣಗಾಗಬೇಕಿದು. ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ ಒಮ್ಮೆ.